ತುಮಕೂರು ಜಿಲ್ಲೆಯ ವಿದ್ಯಾನಗರದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡಿದ್ದ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಸಿಕ್ಕಿದೆ ಎಂದು ಸ್ಥಳೀಯರು ಇತ್ತೀಚೆಗೆ ಆರೋಪಿಸಿದ್ದಾರೆ. ಮನೆಯಲ್ಲಿ ಅಕ್ಕಿ ಕ್ಲೀನ್ ಮಾಡುವಾಗ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿರುವ ಬಗ್ಗೆ ಮಹಿಳೆಯರು ಆರೋಪಿಸಿದ್ದು, ಇದರಿಂದ ಜನರು ಆತಂಕಗೊಂಡಿದ್ದಾರೆ. ನ್ಯಾಯಬೆಲೆ ಅಂಗಡಿಯಿಂದ ತಂದಿರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಮಿಕ್ಸ್ ಆಗಿದೆ ಎನ್ನುವ ಅನುಮಾನ ಈಗ ವ್ಯಕ್ತವಾಗುತ್ತಿದೆ. ಆನಂದ್ ನಗರದ ನಿವಾಸಿ ಸಾವಿತ್ರಮ್ಮ ಎಂಬುವರು ಅನ್ನ ಮಾಡಲು ಅಕ್ಕಿಯನ್ನು ಆರಿಸುತ್ತಿದ್ದಾಗ ಪ್ಲಾಸ್ಟಿಕ್ ಅಕ್ಕಿ ಕಂಡು ಬಂದಿತ್ತು ಎನ್ನುವ ಊಹಾಪೋಹಗಳು ಈಗಿವೆ. ಇದರಿಂದ ಭಯಗೊಂಡ ನೆಲಮಂಗಲ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರು. ಅಧಿಕಾರಿಗಳು ಪರಿಶೀಲನೆ ವೇಳೆ ಕೇವಲ ಒಂದು ಮನೆಯಲ್ಲಿ ಅಲ್ಲದೆ ರೇಷನ್ ಅಂಗಡಿಯಿಂದ ತಂದಂತಹ 3 ಮನೆಗಳಲ್ಲಿ ಪ್ಲಾಸ್ಟಿಕ್ ಅಂಶ ಇರುವುದು ಪತ್ತೆಯಾಗಿದ್ದು, ಪರಿಶೀಲನೆ ವೇಳೆ ಒಟ್ಟು 150 ಕೆಜಿಗೂ ಹೆಚ್ಚು ಅಕ್ಕಿಯನ್ನು ಆಹಾರ ಇಲಾಖೆ ಈಗ ಸೀಸ್ ಮಾಡಿದ್ದಾರೆ. ಇನ್ನು ಇಂತಹ ಘಟನೆ ಇದೇ ಮೊದಲಲ್ಲ, ತುಂಬಾ ಸಲ ಬೆಳಕಿಗೆ ಹಿಂದೆ ಕೂಡ ಬಂದಿತ್ತು. ಆದರೂ ಕೂಡ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದು ಆತಂಕಕ್ಕೆ ಒಳಮಾಡಿಕೊಟ್ಟಿದೆ. ಪಡಿತರ ಅಕ್ಕಿ ವಿತರಣೆಗೂ ಮುನ್ನ ಒಮ್ಮೆ ಪರಿಶೀಲಿಸುವ ಅವಶ್ಯಕತೆ ಇದೆ. ಕೆಲವು ದಿನಗಳಿಂದ ದೇಶ ಮಾತ್ರವಲ್ಲದೆ ರಾಜ್ಯದ ವಿವಿಧ ಮೂಲಗಳಿಂದಲೂ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿರುವ ಕುರಿತು ವ್ಯಾಪಕ ದೂರುಗಳು ಬರುತ್ತಿವೆ. ಮಾಧ್ಯಮದಲ್ಲೂ ಕೂಡ ಇದರ ಬಗ್ಗೆ ವ್ಯಾಪಕ ಸುದ್ದಿ ಪ್ರಸಾರವಾಗುತ್ತಿವೆ. ಅಕ್ಕಿಯ ಬೆಲೆ ಗಗನಕ್ಕೆ ಏರುತ್ತಿದ್ದಂತೆಯೇ ಕಲಬೆರಕೆ ಮಾಫಿಯಾ ಕಣ್ಣು ಅಕ್ಕಿಯ ಮೇಲೆ ಬಿದ್ದಿದ್ದು, ಇದೀಗ ನಿತ್ಯ ಸೇವಿಸುವ ಅಕ್ಕಿಯಲ್ಲಿ ಆರೋಗ್ಯಕ್ಕೆ ಹಾನಿಕರವಾದಂತಹ ಪ್ಲಾಸ್ಟಿಕ್ ಅಕ್ಕಿಯನ್ನ ಮಿಶ್ರಣ ಮಾಡಿ ಮಾರುಕಟ್ಟೆಗೆ ಬಿಡಲಾಗುತ್ತಿದೆ. ಪ್ಲಾಸ್ಟಿಕ್ ನಿತ್ಯ ಬಳಕೆಯ ವಸ್ತುವಾದರೂ ಇದು ದೇಹ ಸೇರಿದರೆ ಆರೋಗ್ಯದ ಮೇಲೆ ಭಾರಿ ದುಷ್ಪರಿಣಾಮ ಬೀಳುವುದರಲ್ಲಿ ಎರಡು ಮಾತಿಲ್ಲ. ಈ ಪ್ಲಾಸ್ಟಿಕ್ ಅಕ್ಕಿ ನಿಜವಾದ ಅಕ್ಕಿಯನ್ನ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಹೋಲುತ್ತದೆ ಎಂದರೆ, ಕಣ್ಣಿನಲ್ಲಿಯೇ ಗುಣಮಟ್ಟ ಅಳೆಯುವ ಅಕ್ಕಿ ವ್ಯಾಪಾರಿಗೂ ಸಾಕಷ್ಟು ಬಾರಿ ಮೋಸ ಹೋಗುತ್ತಾರೆ. ಈ ಪ್ಲಾಸ್ಟಿಕ್ ಅಕ್ಕಿ ಮಾಮೂಲಿ ಅನ್ನದಂತೆಯೇ ಬೆಂದು ಅರಳುತ್ತದೆ. ಕೆಲವರು ಇದೆಲ್ಲ ಸುಳ್ಳು ಎಂದು ಹೇಳಿ ತಮ್ಮ ವ್ಯಾಪಾರವನ್ನ ಉಳಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಹೊರತು ಈ ಸುದ್ದಿಯನ್ನ ವದಂತಿ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದ್ರೆ ನಿಜಕ್ಕೂ ಪ್ಲಾಸ್ಟಿಕ್ ಅಕ್ಕಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವುದು ನಿಜವಾಗಿದೆ. ಇನ್ನು ಈ ಪ್ಲಾಸ್ಟಿಕ್ ಅಕ್ಕಿಯನ್ನು ಯಾವ ರೀತಿ ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ಅನ್ನುವುದನ್ನ ಈಗ ನೋಡೋಣ. ಈ ಅಕ್ಕಿಗಳು ಹೆಚ್ಚಾಗಿ ಚೈನಾ ದೇಶದಲ್ಲಿ ತಯಾರಾಗುತ್ತವೆ. ಇದೇ ಕಾರಣ ಚೈನಾ ಸರ್ಕಾರ ಇತ್ತೀಚೆಗೆ ದೇಶ ವಿದೇಶಗಳಿಂದ ಹೆಚ್ಚಾಗಿ ಬಳಸಲಾದಂತಹ ಪ್ಲಾಸ್ಟಿಕ್ ಅನ್ನ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಹೀಗೆ ಆಮದು ಮಾಡಿಕೊಂಡ ಪ್ಲಾಸ್ಟಿಕ್ ಬಾಟಲ್ಗಳನ್ನ, ಪ್ಲಾಸ್ಟಿಕ್ ಚೀಲಗಳನ್ನ ಚೆನ್ನಾಗಿ ಕಾರ್ಖಾನೆಯಲ್ಲಿ ತೊಳೆದು ಹತ್ತಿಯಿಂದ ಯಾವ ರೀತಿ ದಾರವನ್ನ ತಯಾರಿಸುತ್ತಾರೋ ಅದೇ ರೀತಿ ಪ್ಲಾಸ್ಟಿಕ್ ಅನ್ನ ಸರಿಯಾಗಿ ಪ್ರಾಸೆಸ್ ಮಾಡಿ ಅವುಗಳಿಂದ ಅಕ್ಕಿ ಗಾತ್ರದ ದಾರವನ್ನ ತಯಾರಿಸುತ್ತಾರೆ. ಆಮೇಲೆ ಈ ದಾರವನ್ನ ಬೇರೆ ಬೇರೆ ಸೈಜುಗಳಲ್ಲಿ ಕತ್ತರಿಸುವ ಮಷೀನ್ಗೆ ಕಳಿಸುತ್ತಾರೆ. ಬಾಸ್ಮತಿ ರೈಸ್ ಸೈಜ್, ಬುಲೆಟ್ ರೈಸ್ ಸೈಜ್, ಚಿಕ್ಕ ಅಕ್ಕಿ, ದೊಡ್ಡ ಅಕ್ಕಿ, ದಪ್ಪ ಅಕ್ಕಿ, ಹೀಗೆ ಇವುಗಳನ್ನ ವಿಂಗಡಿಸುತ್ತಾರೆ. ಹೀಗೆ ತಯಾರಿಸಿದಂತಹ ಈ ಅಕ್ಕಿಗಳನ್ನ ಚೈನಾ ದೇಶದವರು ಹಡಗಿನ ಮೂಲಕ ದೇಶ ವಿದೇಶಗಳಿಗೂ ಕೂಡ ಕಳಿಸುತ್ತಾರೆ. ಹೀಗೆ ಚೈನಾದಿಂದ ಆಮದು ಮಾಡಿಕೊಂಡಂತಹ ಈ ಪ್ಲಾಸ್ಟಿಕ್ ಅಕ್ಕಿಗಳು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದ ಮೂಲಕ ಪಶ್ಚಿಮ ಬಂಗಾಳವನ್ನ ಹಾಗೂ ದಕ್ಷಿಣದ ರಾಜ್ಯವಾದ ಕೇರಳ ಮೂಲಕ ಹೆಚ್ಚಾಗಿ ಈ ಅಕ್ಕಿಗಳು ಅಂದರೆ ಪ್ಲಾಸ್ಟಿಕ್ ಅಕ್ಕಿಗಳು ಭಾರತವನ್ನ ತಲುಪುತ್ತಿವೆ. ಹೀಗೆ ತಂದಂತಹ ಅಕ್ಕಿಗಳನ್ನ ದೊಡ್ಡ ದೊಡ್ಡ ಗುಡಾಣುಗಳಲ್ಲಿ ಈ ಪ್ಲಾಸ್ಟಿಕ್ ಅಕ್ಕಿಗಳನ್ನ ಬೇರೆ ಬೇರೆ ಅಕ್ಕಿಗಳ ಜೊತೆ ಮಿಕ್ಸ್ ಮಾಡಲಾಗುತ್ತದೆ. ಇದೇ ಕಾರಣ ಈ ಮಿಕ್ಸ್ ಮಾಡಲು ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳು ಈಗ ತಲೆ ಎತ್ತಿ ನಿಂತಿವೆ. ಹೀಗೆ ತಂದಂತಹ ಈ ಅಕ್ಕಿಗಳು ಸೂಪರ್ ಮಾರ್ಕೆಟ್ ಮೂಲಕ, ರೇಷನ್ ಅಂಗಡಿಗಳ ಮೂಲಕ ಹಾಗೂ ಇನ್ನಿತರ ಕಿರಾಣಿ ಅಂಗಡಿಗಳ ಮೂಲಕ ನಿಮ್ಮ ಮನೆಗೆ ತಲುಪುತ್ತವೆ. ಹೀಗೆ ತಂದಂತಹ ಅಕ್ಕಿಗಳನ್ನ ಪ್ಲಾಸ್ಟಿಕ್ ಅಕ್ಕಿ ಎಂದು ಯಾವ ರೀತಿ ನೀವು ವಿಂಗಡಣೆ ಮಾಡಬಹುದೆನ್ನುವ ಟೆಕ್ನಿಕ್ ಅನ್ನ ಈಗ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಒಂದು ದೊಡ್ಡ ಚಮಚದಲ್ಲಿ ಅನುಮಾನವಿರುವ ಅಕ್ಕಿಯನ್ನ ತೆಗೆದುಕೊಂಡು ಒಂದು ಬೆಂಕಿ ಕಡ್ಡಿಗೆ ಗೀರಿ ಬೆಂಕಿಯ ಜ್ವಾಲೆಯನ್ನ ನೇರವಾಗಿ ಅಕ್ಕಿಯನ್ನು ತಾಕುವಂತೆ ಮಾಡಿದರೆ, ಒಂದು ವೇಳೆ ಪ್ಲಾಸ್ಟಿಕ್ ಸುಟ್ಟ ವಾಸನೆ ನಿಮಗೇನಾದ್ರೂ ಬಂದ್ರೆ ಆ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಇದೆ ಎಂದರ್ಥ. ನಿಜವಾದ ಅಕ್ಕಿಯಾದ್ರೆ ಜ್ವಾಲೆ ತಾಕಿದ ಭಾಗ ಸುಟ್ಟು ಬೇರೆ ವಾಸನೆಯೇ ಬರುತ್ತದೆ. ಇಲ್ಲ ಅಂದ್ರೆ ಒಂದು ದೊಡ್ಡ ಚಮಚದಲ್ಲಿ ಅಕ್ಕಿಯನ್ನು ಒಂದು ಕಾವಲಿನ ಮೇಲೆ ಇರಿಸಿ ಆ ಅಕ್ಕಿಯನ್ನ ಅದರ ಮೇಲೆ ಹುರಿಯಿರಿ. ನಿಜವಾದ ಅಕ್ಕಿಯಾದ್ರೆ ಬಾಣಲಿಗೆ ಅದು ತಾಕುವುದಿಲ್ಲ, ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಅದೇ ಒಂದು ವೇಳೆ ಪ್ಲಾಸ್ಟಿಕ್ ಅಕ್ಕಿಯಾಗಿದ್ರೆ ಅದು ಕಾವಲಿಗೆ ಆ ಬಾಣಲಿಗೆ ಅಂಟುತ್ತದೆ ಹಾಗೂ ಕರಗುತ್ತದೆ. ಈ ರೀತಿ ನೀವು ಪ್ಲಾಸ್ಟಿಕ್ ಅಕ್ಕಿಯನ್ನ ಕಂಡುಹಿಡಿಯಬಹುದು. ಇಲ್ಲವಾದ್ರೆ ಇನ್ನೊಂದು ಟೆಕ್ನಿಕ್ ಅಂದ್ರೆ ಒಂದು ಚಮಚದಷ್ಟು ಅಕ್ಕಿಯನ್ನು ಒಂದು
ಲೋಟದ ನೀರಿನಲ್ಲಿ ಹಾಕಿ ಕಲಕಿ. ನಿಜವಾದ ಅಕ್ಕಿ ನೀರಿನಲ್ಲಿ ಮುಳುಗುತ್ತದೆ, ಆದ್ರೆ ಈ ಪ್ಲಾಸ್ಟಿಕ್ ಅಕ್ಕಿ ನೀರಿನಲ್ಲಿ ತೇಲುತ್ತದೆ. ಇನ್ನು ಕೆಲವು ಪ್ಲಾಸ್ಟಿಕ್ ಅಕ್ಕಿಗಳು ಯಾವುದೇ ವಿಧಾನಕ್ಕೆ ತನ್ನ ಗುಟ್ಟನ್ನು ಕೂಡ ಬಿಡುವುದಿಲ್ಲ. ಇದನ್ನು ಕಂಡುಹಿಡಿಯಲು ಕೊಂಚ ಹೆಚ್ಚಿನ ಕಾಲಾವಕಾಶ ಬೇಕಾಗುತ್ತದೆ. ಅದಕ್ಕೆ ನೀವೇನು ಮಾಡಬೇಕೆಂದ್ರೆ ಅನ್ನವನ್ನ ಬೇಯಿಸಿ 2 ದಿನಗಳ ಕಾಲ ಗಾಳಿಗೆ ತೆರೆದಿಡಿ. ನಿಜವಾದ ಅಕ್ಕಿ ಆದರೆ ಒಂದೇ ದಿನಕ್ಕೆ ಬೂಸು ಬರುತ್ತದೆ. 2ನೇ ದಿನಕ್ಕೆ ಬೂಸು, ಶಿಲೀಂಧ್ರ ಎಲ್ಲವೂ ಬರಲೇಬೇಕು ಹಾಗೂ ವಾಸನೆ ಕೂಡ ಬರುತ್ತದೆ. ಆದ್ರೆ ಪ್ಲಾಸ್ಟಿಕ್ ಅಕ್ಕಿಗೆ ವಾಸನೆ ಕೂಡ ಬರುವುದಿಲ್ಲ, ಬೂಸು ಕೂಡ ಹತ್ತುವುದಿಲ್ಲ, ಫಂಗಸ್ ಕೂಡ ಆಗುವುದಿಲ್ಲ. ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಆಹಾರ ವಿಭಾಗದ ಅಧಿಕಾರಿಗಳು ನೀಡಿರುವ ಸಲಹೆ ಪ್ರಕಾರ 1 ಮುಷ್ಟಿ ಅಕ್ಕಿಯನ್ನ ಅನ್ನವನ್ನಾಗಿ ಬೇಯಿಸಿ ಚೆನ್ನಾಗಿ ಉಂಡೆ ಮಾಡಿ 1 ಅಥವಾ 2 ನಿಮಿಷ ಕಾಲ ಚೆಂಡಿನ ಆಕೃತಿಗೆ ತರಿಸಿ ತಣ್ಣಗಾದ ಬಳಿಕ ಆ ಚೆಂಡನ್ನು ಮೇಜಿನ ಮೇಲೆ ಬಡಿಯಿರಿ. ಒಂದು ವೇಳೆ ಇದು ಪ್ಲಾಸ್ಟಿಕ್ ಅಕ್ಕಿಯಾಗಿದ್ರೆ ಚೆಂಡಿನಂತೆ ಆ ಚೆಂಡು ಪುಟಿಯುತ್ತದೆ. ಇಲ್ಲವಾದ್ರೆ ನಿಜವಾದ ಅಕ್ಕಿಯಾದರೆ ಅದು ಬಿದ್ದ ತಕ್ಷಣ ಚೂರಾಗುತ್ತದೆ. ಈ ರೀತಿ ನೀವು ಪ್ಲಾಸ್ಟಿಕ್ ಅಕ್ಕಿಯನ್ನ ನಿಜವಾದ ಅಕ್ಕಿಗಳೊಂದಿಗೆ ಬೇರ್ಪಡಿಸಬಹುದು. ಹುಷಾರಾಗಿರಿ ಸ್ನೇಹಿತರೆ. ಆದಷ್ಟು ಬಾಂಗ್ಲಾದೇಶದಿಂದ ಬಂದಂತಹ ಅಕ್ಕಿಗಳನ್ನ ಅಥವಾ ಈ ಕೇರಳ ಸ್ಟೋರ್ಗಳಲ್ಲಿರುವಂತಹ ಅಕ್ಕಿಗಳನ್ನ ಸ್ವಲ್ಪ ಹುಷಾರಾಗಿ ಬಳಸಿ, ಪರೀಕ್ಷಿಸಿ ಆಮೇಲೆ ನೀವು ಊಟವನ್ನ ಮಾಡಿ. ಇಲ್ಲವಾದರೆ ನಿಮಗೆ ಇಲ್ಲ ಸಲ್ಲದ ಕ್ಯಾನ್ಸರ್ ರೋಗಗಳು, ಹೊಟ್ಟೆ ನೋವು, ಇನ್ನು ಹಲವಾರು ರೋಗಗಳು ನಿಮ್ಮ ದೇಹಕ್ಕೆ ಅಂಟಿಕೊಳ್ಳುವುದರಲ್ಲಿ ದುಸ್ರಾ ಮಾತೇ ಇಲ್ಲ. ನಾವು ಎಷ್ಟು ಬುದ್ಧಿವಂತರಾಗಿರುತ್ತೇವೋ ಅದಕ್ಕಿಂತ ದುಪ್ಪಟ್ಟು ಬುದ್ಧಿವಂತರು ಈ ಭೂಮಿಯ ಮೇಲೆ ಇದ್ದಾರೆ ಅನ್ನುವುದಕ್ಕೆ ಇಂತಹ ಟೆಕ್ನಿಕ್ಗಳೇ ಸಾಕ್ಷಿ. ಮೋಸಗಳು ಪ್ರತಿದಿನ ನಡೆಯುತ್ತಾನೆ ಇವೆ, ಆದ್ರೆ ಈ ರೀತಿ ಮೋಸ ಮಾಡುವುದು ನಿಜಕ್ಕೂ ಅಚ್ಚರಿ ತರುವಂತಹ ವಿಷಯವಾಗಿದೆ. ನಿಮಗೇನಾದರೂ ಈ ರೀತಿಯ ಅಕ್ಕಿಯ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಸ್ನೇಹಿತರೆ, ಎಂತದೇ ಸಮಸ್ಯೆ ಇರಲಿ ಹಿಂದೆ ರಾಘವೇಂದ್ರ ಗುರೂಜಿಯವರನ್ನ ಸಂಪರ್ಕಿಸಿ ಹಾಗೂ ತಕ್ಕ ಪರಿಹಾರ ಪಡೆಯಿರಿ.